ಮತಗಳಲ್ಲಿ ಬಹುಸಂಖ್ಯಾತ ಅಲ್ಪಸಂಖ್ಯಾತ ಎಂಬುದು ಇಲ್ಲ. ಸಮಾಜದ ಏಳಿಗೆಗಾಗಿ ಜಾತ್ಯತೀತ ತತ್ವದ ಮತಗಳು ಹಾಗೂ ಸಮಾಜಕ್ಕೆ ಮಾರಕವಾಗಿರುವಂತಹ ಕೋಮುವಾದಿ ಮತಗಳು ಮಾತ್ರವಿರುವುದು. ರಾಜ್ಯದಲ್ಲಿ 80% ಜನಸಾಮಾನ್ಯರು ಜಾತ್ಯತೀತ ತತ್ವಕ್ಕೆ ಬೆಂಬಲಿಸುವವರಾಗಿದ್ದಾರೆ. ಅಂಬೇಡ್ಕರ್ ತತ್ವದ ಕಾಂಗ್ರೆಸ್ ಪಕ್ಷವನ್ನ ಮತದಾರ ಬೆಂಬಲಿಸಲಿದ್ದಾನೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದರು. ಅವರು 203 ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 103 ಬೊಳಿಯಾರು ಜಾರದಗುಡ್ಡೆ ಶಾಲೆಯಲ್ಲಿ ಮತ ಚಲಾಯಿಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಜನರ ನೋವು ಸಮಸ್ಯೆಗಳನ್ನು ಮತದಾರ ಮತಪತ್ರದ ಮೂಲಕ ವ್ಯಕ್ತಪಡಿಸಲಿದ್ದು ಜನವಿರೋಧಿಗಳನ್ನು ಕೆಳಗಿಳಿಸುತ್ತಾರೆ ಅಂತ ಹೇಳಿದರು. ಮಾಜಿ ಸಚಿವ ಹಾಗೂ ಶಾಸಕ ಯುಟಿ ಖಾದರ್ ಅವರ ಏಕೈಕ ಪುತ್ರಿ ಹವ್ವ ನಸೀಮಾ ತಮ್ಮ ಮೊದಲ ಹಕ್ಕನ್ನು ಜಾರದಗುಡ್ಡೆ ಶಾಲೆಯಲ್ಲಿ ತಂದೆ ತಾಯಿಯ ಜೊತೆಗೆ ಚಲಾಯಿಸಿದರು. ಪುತ್ರಿಯ ಪ್ರಥಮ ಹಕ್ಕು ಚಲಾಯಿಸಿದ ಕುರಿತು ತಂದೆ ಖಾದರ್ ಸಂತಸ ವ್ಯಕ್ತಪಡಿಸಿದರು. ವಿಡಿಯೋ ತೆಗೆದಂತ ಮಾಡಿ